ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೇಖಾ ಯೆನೆಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿದ್ದೇವೆ. ಇಂದು ನಾವು ನುರಿತ ವೈದ್ಯರಿಂದ ರಕ್ತದ ಕ್ಯಾನ್ಸರ್, ಅದೇ ರೀತಿ ವಿವಿಧ ರೀತಿಯ ಕ್ಯಾನ್ಸರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಇಂದೀಗ ನಮ್ಮ ಆರೋಗ್ಯ ದರ್ಪಣ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವೈದ್ಯರಾದಂತಹ ಜುಲೇಖಾ ಯೆನೆಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿನ ಮತ್ತೋರ್ವ ವೈದ್ಯರಾದಂತಹ ಡಾಕ್ಟರ್ ಲೇಪಾಕ್ಷಿ ಕೆ, ಸೀನಿಯರ್ ಮೆಡಿಕಲ್ ಆಂಕಾಲಜಿಸ್ಟ್, ಇವರನ್ನು ನಮ್ಮ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಸರ್ ನಮಸ್ತೆ. ಸರ್, ಈ ಮಾರಕ ಅಂತ ಹೇಳಿ ಕರೆಸಲ್ಪಡುವಂತಹ ಈ ಕ್ಯಾನ್ಸರ್ ರೋಗ ಹೇಗೆ ಬರ್ತದೆ? ಈ ನಮ್ಮ ಭಾರತದಲ್ಲಿ ಅಂಕಿಅಂಶಗಳು ಮತ್ತು ವರದಿಗಳ ಪ್ರಕಾರ ನೋಡೋದಾದರೆ ಸುಮಾರು 90% ಕ್ಯಾನ್ಸರವು ನಾವು ಒಂದು ಮಾಡ್ತಕ್ಕಂತಹ ಬ್ಯಾಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸಿಂದ ಬರ್ತದೆ. ಕೇವಲ 5-10% ಮಾತ್ರ ಈ ಹೆರಿಡಿಟ್ರಿ ಅಂತ ಏನು ಹೇಳ್ತೀವಿ, ವಂಶ ಪಾರಂಪರ್ಯದಿಂದ ಬರುತ್ತಲ್ಲ ಹೆರಿಡಿಟ್ರಿ, ಅದರಿಂದ ನಮ್ಮ ಭಾರತದಲ್ಲಿ ಬರುತ್ತೆ. ನಾವು ಈಗ ವೆಸ್ಟರ್ನ್ ಕಂಟ್ರೀಸೆಲ್ಲ ನೋಡಿದಾಗ ಹೆರಿಡಿಟ್ರಿ ಅಲ್ಲಿ ಭಾಳ ಜಾಸ್ತಿ ಇರುತ್ತೆ, ಹೆರಿಡಿಟ್ರಿ ಕ್ಯಾನ್ಸರ್ಸ್. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು 90% ಸರಿಸುಮಾರು ಈ ಒಂದು ಬ್ಯಾಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸಿಂದನೇ ಬರುತ್ತೆ. ಅದರ ಬಗ್ಗೆ ಹೇಳೋದಾದರೆ ತಂಬಾಕು ಸೇವನೆ ಅತಿ ಮುಖ್ಯವಾದ ಬ್ಯಾಡ್ ಹ್ಯಾಬಿಟ್. ಈ ತಂಬಾಕು ಸೇವನೆ ಒಂದು ಸ್ಮೋಕಿಂಗ್ ಫಾರ್ಮ್ ಇರ್ಬೋದು, ಅಂದರೆ ಬೀಡಿ ಸಿಗರೇಟ್ ಸೇದೋದಾದರೂ ಅಥವಾ ಸ್ಮೋಕ್ಲೆಸ್ ಟೊಬ್ಯಾಕೊ ಅಂತ ಹೇಳ್ತೀವಿ. ಈಗ ಗುಟ್ಕಾ, ಜರ್ದಾ, ಪಾನ್ ಅವೆಲ್ಲ ಅಗಿಯೋದರಿಂದ ಹಿಡಿದು ಕ್ಯಾನ್ಸರ್ ಬರುವ ಚಾನ್ಸಸ್ ಬಹಳ ಇರ್ತದೆ. ನಾವು ಈ ಕ್ಯಾನ್ಸರ್ ರೋಗಿಗಳಲ್ಲಿ ಡಿಫ್ರೆಂಟ್ ಕ್ಯಾನ್ಸರಲ್ಲಿ ನೋಡೋದಾದರೆ ಸುಮಾರು 50ಕ್ಕಿಂತ ಹೆಚ್ಚು ಕ್ಯಾನ್ಸರ್ಗಳು ಈ ತಂಬಾಕು ಸೇವನೆ ಒಂದರಿಂದನೇ ಬರುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಇದು ಅಲ್ಲದೇ ಅತಿಯಾದ ಆಲ್ಕೋಹಾಲ್ ಸೇವನೆ ಮಾಡುವುದರಿಂದ ಮತ್ತು ಈ ಕೊಬ್ಬಿನ ಪದಾರ್ಥಗಳು ಅತಿ ಹೆಚ್ಚು ಸೇವಿಸುವುದರಿಂದ, ಅದಲ್ಲದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಂದರೆ ವ್ಯಾಯಾಮ ಇಲ್ಲದಿರುವುದು, ಆಮೇಲೆ ತೂಕ ಅತಿ ಹೆಚ್ಚಾಗಿರ್ಬೋದು, ಅಂದರೆ ಮಾರ್ಬಿಡ್ ಒಬೇಸಿಟಿ ಅಂತ ಹೇಳ್ತೀವಿ. ಇದರಿಂದನೂ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಅದಲ್ಲದೇ ಹೇಳೋದಾದರೆ ಕೆಲವೊಂದು ಟೈಮು ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಈಗ HIV ಇನ್ಫೆಕ್ಷನ್ನು, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ನು, HPSAG ಇನ್ಫೆಕ್ಷನ್, ಈ ಥರ ಇನ್ಫೆಕ್ಷನ್ನಿಂದ ಕೂಡ ಕ್ಯಾನ್ಸರ್ ಬರುವ ಸಂಭವ ಇರುತ್ತದೆ. ಒಂದು ಉದಾಹರಣೆ ಕೊಡೋದಾದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ, ಈ ಇನ್ಫೆಕ್ಷನ್ನಿಂದ ಸ್ತ್ರೀಯರಲ್ಲಿ ಈ ಗರ್ಭಕೋಶ ಕಂಠದ ಕ್ಯಾನ್ಸರ್, ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಬರುವ ಚಾನ್ಸಸ್ಸು ಜಾಸ್ತಿ ಇರುತ್ತದೆ. ಈ ಎಲ್ಲ ಕ್ಯಾನ್ಸರ್ಗಳಲ್ಲಿ ಪ್ರಿವೆಂಟೇಬಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ, ಸರ್ವೈಕಲ್ ಕ್ಯಾನ್ಸರು, ಈ HPV ಇನ್ಫೆಕ್ಷನ್ ಅದನ್ನು ಬರದಂತೆ ನಾವು ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಈ ವ್ಯಾಕ್ಸಿನ್ ಕೂಡ ಅವೈಲೇಬಲ್ ಇದೆ, ಲಭ್ಯವಿದೆ. ಈ ಥರ ವ್ಯಾಕ್ಸಿನ್ಸ್ ಆ ಥರ ಹಾಕ್ಸೋದ್ರಿಂದ 100% ಈ ಥರ ಪ್ರಿವೆಂಟೇಬಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಬರೋದನ್ನು ತಪ್ಪಿಸಬಹುದು. ಈ ಥರ ಇನ್ಫೆಕ್ಷನ್ಸಿಂದ ಕೂಡ ಕ್ಯಾನ್ಸರ್ ಬರುವ ಸಂಭವ ಜಾಸ್ತಿ ಇರುತ್ತದೆ. ಇಷ್ಟು 90% ಕ್ಯಾನ್ಸರ್ಸು ಬ್ಯಾಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಈ ಥರ ಬ್ಯಾಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸನ್ನು ನಾವೇನಾದರೂ ಕಂಟ್ರೋಲ್ ಮಾಡಿದರೆ ಸುಮಾರು ಭಾಳಷ್ಟು ಕ್ಯಾನ್ಸರ್ಗಳನ್ನು ಬರೋದನ್ನು ತಡೆಗಟ್ಟಬಹುದು. ಅದಲ್ಲದೆ ನಾನು ಹೇಳ್ದಂಗೆ 5-10% ಕ್ಯಾನ್ಸರ್ಸ್ ಹೆರಿಡಿಟ್ರಿ ಅಂತ ಹೇಳ್ತೀವಿ, ಅಂದರೆ ವಂಶ ಪಾರಂಪರ್ಯದಿಂದ. ಅಂದರೆ ಸಪೋಸ್ ಈಗ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಅಂದರೆ ಈಗ ಅಮ್ಮ, ಅಜ್ಜಿ ಯಾರಿಗಾದರೂ ಸಪೋಸ್ ಕಾಮನ್ ಕ್ಯಾನ್ಸರ್ಸ್ ಯಾವ ಹೇಳ್ತೀವಿ ಅಂದರೆ ನಾವು ಈಗ ಸ್ತನ ಕ್ಯಾನ್ಸರ್ ಇರ್ಬೋದು, ಆಮೇಲೆ ಅಂಡಾಣು ಕ್ಯಾನ್ಸರ್ ಅಂದರೆ ಓವರಿ ಕ್ಯಾನ್ಸರ್ ಇರ್ಬೋದು, ಅದಲ್ಲದೆ ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಕ್ಯಾನ್ಸರ್ಗಳು ಭಾಳ ವಂಶ ಪಾರಂಪರ್ಯದಲ್ಲಿ ಬರೋ ಕ್ಯಾನ್ಸರ್ಗಳಾಗುತ್ತದೆ. ಇತ್ತೀಚಿನ ನಮ್ಮ ಸಂಶೋಧನೆಯಲ್ಲಿ ಕೂಡ ಹೆರಿಡಿಟ್ರಿ ಕ್ಯಾನ್ಸರ್ ನಮ್ಮ ಇಂಡಿಯಾದಲ್ಲಿ ಕೂಡ ಕಂಡು ಹಿಡಿತಾ ಇದ್ದೀವಿ. ಇದು ಹೇಗಿರುತ್ತಪ್ಪ ಅಂದರೆ ಈಗ ಸಪೋಸ್ ಅಜ್ಜಿ ಅಥವಾ ತಾಯಿಗೆ ಅಥವಾ ಅಕ್ಕ ತಂಗಿಯರಿಗೆ ಯಾರಿಗಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಾಗ ತಮ್ಮ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಬೇರೆ ಮೆಂಬರ್ಸಿಗೂ ಬರುವ ಚಾನ್ಸಸ್ಸು ಜಾಸ್ತಿ ಇರುತ್ತದೆ. ಈ ಥರ ಸ್ಟ್ರಾಂಗ್ ಫ್ಯಾಮಿಲಿ ಇದ್ದ ಜನರಲ್ಲಿ ಈ ಥರ ಹೆರಿಡಿಟ್ರಿ ಕ್ಯಾನ್ಸರ್ ಬರೋ ಸಂಭವನೂ ಜಾಸ್ತಿ ಇರುತ್ತದೆ. ಬಟ್ ಪರ್ಸೆಂಟೇಜ್ ವೈಸ್ ನೋಡಿದಾಗ ಹೆರಿಡಿಟ್ರಿ ಕ್ಯಾನ್ಸರ್ ನಮ್ಮ ಭಾರತದಲ್ಲಿ ಭಾಳ ಕಡಿಮೆ. ಈ ಹೆರಿಡಿಟ್ರಿ ಕ್ಯಾನ್ಸರನ್ನು ಯಾವ ರೀತಿ ತಡೆಗಟ್ಬೋದು, ಅಂದರೆ ಏನಾದರೂ ಬೇರೆ ಪ್ರಿಕಾಷನರಿ ಮೆಥಡ್ಸ್ ಏನಾದರೂ ಇದೆಯಾ? ಇದೆ. ಈಗ ಹೆರಿಡಿಟ್ರಿ ಕ್ಯಾನ್ಸರ್ ನಾನು ಹೇಳಿದಾಗೆ ಇದು ಒಂದು ಜನ್ರೇಷನ್ದ ಇನ್ನೊಂದು ಜನ್ರೇಷನ್ ಮಲ್ಟಿಪಲ್ ಕ್ಯಾನ್ಸರ್ಸ್ ಇರ್ತವೆ. ಪ್ರೋಸ್ಟೇಟ್ ಕ್ಯಾನ್ಸರ್ ಇರಲಿ, ಕರಳು ಕ್ಯಾನ್ಸರ್ ಇರಲಿ, ಸ್ತನ ಕ್ಯಾನ್ಸರ್ ಇರಲಿ. ಈ ಥರ ಕ್ಯಾನ್ಸರ್ ಯಾರಿಗಾದರೂ ತಾಯಿ, ಅಜ್ಜಿ ಅಥವಾ ಅಕ್ಕ ತಂಗಿಯರಲ್ಲಿ ಇದ್ದಾಗ, ಭಾಳ ಸ್ಟ್ರಾಂಗ್ ಅಂತ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ನಾವು ಇದಕ್ಕೆ ಜೆನೆಟಿಕ್ ಟೆಸ್ಟಿಂಗ್ ಮತ್ತು ಕೌನ್ಸಿಲಿಂಗ್ ಅಂತೇಳಿ
ಅವರಿಗೆ ಸಜೆಷನ್ ಮಾಡ್ತೀವಿ. ಸೊ ಈ ಥರ ಮಾಡಿದಾಗ ಅದು ಅವ್ರ ಫ್ಯಾಮಿಲಿಯಲ್ಲೇ ಯಾರಿಗಾದರೂ ಅಫೆಕ್ಟ್ ಆದವರಿಗೆ ಜೀನ್ ಟೆಸ್ಟ್ ಮಾಡಿದಾಗ ಏನಾದರೂ ಅವರು ಪಾಸಿಟಿವ್ ಬಂದರೆ ಇರ್ತಕ್ಕಂಥ ನಾರ್ಮಲ್ ಇರ್ತಕ್ಕಂಥ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೂ ಅದೇ ಜೀನ್ ಟೆಸ್ಟ್ ಮಾಡಿ ಸೊ ಅವ್ರಿಗೆ ಏನಾದರೂ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದರೂ ಆ ಜೀನ್ ಪಾಸಿಟಿವ್ ಅಂತ ಬಂದಾಗ ಸೊ ಅವ್ರನ್ನ ನಾವು ಅತಿ ಹೆಚ್ಚಾಗಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸಿಗೆ ಒಳಪಡಿಸ್ಬೋದು. ಆಮೇಲೆ ಈಗ ಆಲ್ರೆಡಿ ನಮ್ಮ ಭಾರತದಲ್ಲಿ ಇನ್ನು ವರ್ಲ್ಡ್ ವೈಡಲ್ಲೆಲ್ಲ ಇದಕ್ಕೆ ಬರಲಾರ್ದಂಗೆ ಕೆಲವೊಂದು ಪರೀಕ್ಷೆಗಳು ಮತ್ತು ಆಪ್ರೇಷನ್ಗಳು ಇವನ್ನೆಲ್ಲ ಮಾಡಿಸ್ಕೋಬೋದು. ಸಪೋಸ್ ನಾನು ಹೇಳೋದಾದರೆ ಈಗ ಬ್ರಾಕಾ ಜೀನ್ ಅಂತೇಳಿ ಒಂದು ಜೀನು, ಈ ಜೀನ್ ಹೆರಿಡಿಟರಿ ಕ್ಯಾನ್ಸರಲ್ಲಿ ಭಾಳ ಕಂಡು ಬರುತ್ತದೆ. ಎಸ್ಪೆಷಲಿ ಈ ಸ್ತನ ಕ್ಯಾನ್ಸರು, ಅಂಡಾಣು ಕ್ಯಾನ್ಸರು, ಪ್ರೋಸ್ಟೇಟ್ ಕ್ಯಾನ್ಸರಲ್ಲಿ ಇದು ಬರುತ್ತದೆ. ಸೊ ಈ ಥರ ಇದು ನಾರ್ಮಲ್ ಪರ್ಸನಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಜೀನ್ ಮ್ಯೂಟೇಷನ್ ಪಾಸಿಟಿವ್ ಬಂದಾಗ ನಾವು ಅವರಿಗೆ ಬೇಗ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸಿಗೆ ಒಳಪಡಿಸ್ತೀವಿ. ಸಪೋಸ್ ನಾನು ಹೇಳೋದೇನೆಂದರೆ ಈಗ ಅವ್ರ ಮನೆಯಲ್ಲಿ ಯಾರಿಗಾದರೂ ಒಂದು 50 ವರ್ಷದಲ್ಲಿ ಒಬ್ಬರಿಗೆ ಈ ಕ್ಯಾನ್ಸರ್ ಬಂದಿತ್ತು, ಆ ಪೇಷಂಟಿಗೆ ಈ ಜೀನ್ ಪಾಸಿಟಿವ್ ಇತ್ತು, ಆವಾಗ ಈ ಫ್ಯಾಮಿಲಿ ಮೆಂಬರ್ ಮಾಡಿದಾಗ ಯಾರಿಗಾದರೂ ಪಾಸಿಟಿವ್ ಬಂದಾಗ ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಸ್ವಲ್ಪ ಬೇಗನೆ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ಗಳು ಹುಟ್ಟಿಸ್ತೀವಿ. ಅಂದರೆ ಈ ಥರ ಮ್ಯಾಮೋಗ್ರಾಫ್ ಮಾಡೋದು, ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡೋದು, ಇವ್ರನ್ನ ಬೇಗ ಆ ಒಂದು ಕ್ಯಾನ್ಸರ್ ಅತಿ ಬೇಗನೆ ಕಂಡುಹಿಡಿಯಬೋದು. ಅದಲ್ಲದೆ ಈಗ ಪ್ರೊಫಿಲಾಕ್ಟಿಕ್ ಸರ್ಜರೀಸ್ ಅಂತ ಅದಾವ. ಸಪೋಸ್ ನಾವೇನಾದರೂ ಅವರು ಇಚ್ಛೆ ಪಟ್ಟರೆ ಮ್ಯಾಸ್ಟೆಕ್ಟಮ್ ಅಂತಂದರೆ ಸ್ತನನೇ ರಿಮೂವ್ ಮಾಡಿಬಿಡೋದು ಸರ್ಜರಿ. ಆಮೇಲೆ ಅವ್ರು ಏನಾದರೂ ಮಕ್ಕಳು ಕಂಪ್ಲೀಟ್ ಆದರೆ ಸೊ ಅಂಡಾಣನೇ ತೆಗೆದುಬಿಡೋದು, ಅಂದರೆ ಊಫರೆಕ್ಟಮಿ ಅಂತ ಹೇಳ್ತೀವಿ, ಬೈಲ್ಯಾಟ್ರಲ್ ಸಾಲ್ಫಿಂಜ್ ಊಫರೆಕ್ಟಮಿ ಈ ಥರ. ಮತ್ತು ಕೆಲವೊಂದು ಸರಿ ಕರಳನ್ನು ತೆಗೆದು ಇದು ಮಾಡೋದು. ಸೊ ಈ ಥರ ಪ್ರೊಫಿಲಾಕ್ಟಿಕ್ ಸರ್ಜರೀಸ್ ಮಾಡಿದಾಗ ಅವರಿಗೆ ಆ ಭಾಗದ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಸೊ ಇವೆಲ್ಲವೂ ಅನುಕೂಲಕತೆಗಳಿದ್ದಾವೆ ಹೆರಿಡಿಟರಿ ಕ್ಯಾನ್ಸರ್ಗಳಲ್ಲಿ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಯಾವ ರೀತಿಯ ಕ್ಯಾನ್ಸರ್ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ? ಸೊ ಈಗ ನಮ್ಮ ಭಾರತದಲ್ಲೇ ನೋಡೋದಾದರೆ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ನಾವು ಸ್ತನ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ, ಇದು ಆಲ್ಮೋಸ್ಟು 25% ಆಫ್ ದಿ ಕ್ಯಾನ್ಸರ್ಸ್ ಮಹಿಳೆಯರಲ್ಲಿ ಬರ್ತಕ್ಕಂಥ ಕ್ಯಾನ್ಸರಲ್ಲಿ 25% ಆಫ್ ದಿ ಕ್ಯಾನ್ಸರ್ ಈ ಸ್ತನ ಕ್ಯಾನ್ಸರ್ದೇ ಆಗಿರುತ್ತದೆ. ಅದು ಬಿಟ್ಟರೆ ನೆಕ್ಸ್ಟ್ ಕಾಮನ್ ಕ್ಯಾನ್ಸರ್ ಅಂದರೆ ಈಗ ಗರ್ಭಕೋಶ ಕಂಠದ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್, ಇದು ಅರೌಂಡ್ 15 to 20% ಆಫ್ ದಿ ಕ್ಯಾನ್ಸರ್ಸ್. ಇದು ಸರ್ವೈಕಲ್ ಕ್ಯಾನ್ಸರ್ ಕೂಡ ಒಂದು. ಅದು ಅಲ್ಲದೆ ಅಂಡಾಣು ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದು ಅರೌಂಡ್ 5 to 7% ಅಂಡಾಣು ಕ್ಯಾನ್ಸರ್ ಅಂದರೆ ಓವರಿಯನ್ ಕ್ಯಾನ್ಸರ್. ಅದು ಅಲ್ಲದೆ ಈ ಗರ್ಭಕೋಶದ ಕ್ಯಾನ್ಸರ್, ಆಮೇಲೆ ಕರುಳಿನ ಕ್ಯಾನ್ಸರ್ ಮತ್ತು ಬಾಯಿಯ ಕ್ಯಾನ್ಸರ್. ಸೊ ಇವು ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋ ಕ್ಯಾನ್ಸರ್ಗಳು. ಸೊ ಅದೇ ರೀತಿ ನಮ್ಮ ಇದು ಪುರುಷರಲ್ಲಿ ನಾವು ನೋಡೋದಾದರೆ ಪುರುಷರಲ್ಲಿ ಅತಿ ಹೆಚ್ಚಾಗಿ ನಾವು ಏನು ಹೇಳ್ತೀವಿ ಅಂದರೆ ಪುರುಷರು ಅತಿ ಹೆಚ್ಚಾಗಿ ತಂಬಾಕು ಸೇವನೆ ಮಾಡುವುದರಿಂದ ನಮ್ಮ ಭಾರತದಲ್ಲಿ ನಾವು ಭಾಳಷ್ಟು ಈ ಬಾಯಿ ಕ್ಯಾನ್ಸರ್ಗಳನ್ನು ನೋಡ್ತೀವಿ. ಇಲ್ಲಿ ಈ ಬಾಯಿ ಮತ್ತು ಗಂಟಲು ರಿಲೇಟೆಡ್ ಕ್ಯಾನ್ಸರ್ ಅತಿ ಕಾಮನ್ ಆಗಿರುತ್ತದೆ. ಅದು ಅಲ್ಲದೆ ಶ್ವಾಸಕೋಶದ ಕ್ಯಾನ್ಸರ್ ಅಂದರೆ ಲಂಗ್ ಕ್ಯಾನ್ಸರ್, ಇದು ಕೂಡ ತಂಬಾಕು ಸೇವನೆಯಿಂದನೇ ಬರ್ತಕ್ಕಂಥ ಕ್ಯಾನ್ಸರ್. ಸೊ ಅದಲ್ಲದೆ ಜಠರದ ಕ್ಯಾನ್ಸರ್ ಅಂದರೆ ಹೊಟ್ಟೆ ಏನು ಹೇಳ್ತೀವಿ ಸ್ಟಮಕ್ ಕ್ಯಾನ್ಸರ್ ಭಾಳ ಪುರುಷರಲ್ಲಿ ಕಂಡುಬರುತ್ತದೆ. ಅದಲ್ಲದೆ ಅನ್ನನಾಳದ ಕ್ಯಾನ್ಸರ್ ಮತ್ತು ಕರುಳಿನ ಕ್ಯಾನ್ಸರ್ ಮತ್ತು ಪ್ರೋಸ್ಟೇಟ್ ಕ್ಯಾನ್ಸರ್ಸ್. ಸೊ ಇವು ಪುರುಷರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಕ್ಯಾನ್ಸರ್ಗಳು. ಸರಿ, ಕ್ಯಾನ್ಸರ್ನ ಗುಣಲಕ್ಷಣಗಳು ಯಾವುದೆಲ್ಲ? ಇದು ಒಂದು ಒಳ್ಳೆಯ ಪ್ರಶ್ನೆ ಮೇಡಮ್. ಯಾಕಂದರೆ ಇದ್ರ ಬಗ್ಗೆ ಭಾಳಷ್ಟು ಜನಕ್ಕೆ ನಾವು ಅರಿವು ಮೂಡಿಸ್ಬೇಕಾಗಿದೆ. ಈಗ ನಾವು ನಮ್ಮ ಭಾರತದಲ್ಲಿ ನೋಡೋದಾದರೆ ಭಾಳಷ್ಟು ಕ್ಯಾನ್ಸರ್ಗಳು ಈಗ ಹೇಳ್ಬೇಕಂದ್ರೆ 70% ಕ್ಯಾನ್ಸರ್ಗಳು ಕೊನೆಯ ಹಂತದಲ್ಲಿ ಕಂಡುಬರುತ್ತದೆ. ಸೊ ಇದು ಸ್ಟೇಜ್ 3 ಮತ್ತು ಸ್ಟೇಜ್ 4 ಅಂದರೆ ಇದು ಕೊನೆಯ ಹಂತದ ಕ್ಯಾನ್ಸರ್ಗಳು ಅಂತ ಏನು ಹೇಳ್ತೀವಿ. ಈ ಥರ ಕ್ಯಾನ್ಸರ್
ನಾವು ಕಂಡುಹಿಡಿದಾಗ ಈ ಒಂದು ಸ್ಟೇಜಲ್ಲಿ ಗುಣಪಡಿಸಲು ಅಸಾಧ್ಯ. ಆಮೇಲೆ ಈ ಒಂದು ಸ್ಟೇಜಲ್ಲಿ ರೋಗಿಯು ಮತ್ತು ರೋಗಿಯ ಕುಟುಂಬದವರಿಗೆ ಭಾಳಷ್ಟು ಮಾನಸಿಕವಾಗಿ ಆರ್ಥಿಕವಾಗಿ ತೊಂದರೆ ಆಗುತ್ತದೆ. ಸೊ ನಾವು ಅತಿ ಹೆಚ್ಚಾಗಿ ಜನಗಳಿಗೆ ಈ ಒಂದು ಇದರ ಬಗ್ಗೆ ಗುಣಲಕ್ಷಣಗಳು ಮತ್ತು ಕ್ಯಾನ್ಸರನ್ನು ಹೆಂಗೆ ತಡೆಗಟ್ಟಬೋದು ಇದ್ರ ಬಗ್ಗೆ ಮಾಹಿತಿ ಕೊಡೋದು ಬಹಳ ಮುಖ್ಯ. ಏಕೆಂದರೆ ನಾವು ಅತಿ ಬೇಗನೆ ಏನಾದರೂ ಕ್ಯಾನ್ಸರನ್ನು ಕಂಡುಹಿಡಿದರೆ 100% ಈ ಕಾಯಿಲೆಯನ್ನು ಕ್ಯೂರ್ ಮಾಡ್ಬೋದು, ಗುಣಪಡಿಸಬಹುದು. ಆಮೇಲೆ ಇನಿಷಿಯಲ್ ಸ್ಟೇಜ್ ಅಂದರೆ ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಲ್ಲಿ ಈ ಕ್ಯಾನ್ಸರನ್ನು ನಾವೇನಾದರೂ ಕಂಡುಹಿಡಿದರೆ ಇದಕ್ಕೆ ತಗಲುವ ಏನಾದರೂ ಆರ್ಥಿಕ ವೆಚ್ಚವೂ ಭಾಳಷ್ಟು ಕಡಿಮೆ ಇರುತ್ತದೆ. ಆಮೇಲೆ ಈ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸು 1ನೇ ಸ್ಟೇಜ್ ಮತ್ತು 2ನೇ ಸ್ಟೇಜಲ್ಲಿ ಅಷ್ಟು ಇರಲ್ಲ. ವೆರಾಜ್ ಇನ್ನು 3rd ಸ್ಟೇಜ್ ಮತ್ತು 4th ಸ್ಟೇಜಲ್ಲಿ ನಾವೇನಾದರೂ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟು ಭಾಳಷ್ಟು ಲಾಂಗ್ ಟೈಮ್ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ, ಗುಣಪಡಿಸೋಕ್ಕಾಗಲ್ಲ. ಭಾಳಷ್ಟು ಸಾವು ನೋವುಗಳು, ಆರ್ಥಿಕ ಮಾನಸಿಕ ತೊಂದರೆಗಳಾಗ್ತದೆ. ಹಂಗಾಗಿ ಈ ಕ್ಯಾನ್ಸರ್ ಗುಣಲಕ್ಷಣಗಳು ಮತ್ತು ಅದನ್ನ ಹೆಂಗೆ ತಡೆಯಬೇಕೆಂಬುದು ತಿಳ್ಕೊಳ್ಳೋದು ನಮ್ಮ ಜನರಿಗೆ ಬಹಳ ಮುಖ್ಯ. ನಾನು ಹೇಳೋದಾದರೆ ದೇಹದ ಯಾವುದೇ ಭಾಗದಲ್ಲಿ ನೋವಿಲ್ಲದ ಗಡ್ಡೆಗಳು ನಿಮಗೆ ಕಂಡ್ರೆ ಇಮ್ಮಿಡಿಯೇಟ್ಲಿ ನಿಮ್ಮ ಒಂದು ಕುಟುಂಬ ವೈದ್ಯರು ಹೋಗಿ ಪರೀಕ್ಷಿಸಿಕೊಳ್ಳಿ. ಅದಲ್ಲದೆ ತೂಕ ಕಡಿಮೆ ಆಗೋದು, ಯಾವುದೇ ಕಾರಣ ಇಲ್ಲದೆ ಜನರಲ್ಲಾಗಿ ತೂಕ ಕಡಿಮೆ ಆಗೋದಿದ್ದಾಗೂ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷಿಸಿಕೊಳ್ಳಿ. ಪ್ರತಿಯೊಂದು ಕ್ಯಾನ್ಸರ್ಗೆ ಯಾವ್ಯಾವ ಗುಣಲಕ್ಷಣ ಅಂತ ಹೇಳೋದಾದರೆ ನಾನು ಹೇಳಿದೆ, ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಬಹಳ ಮುಖ್ಯವಾಗಿ ಕಂಡುಬರುತ್ತದೆ. ಈ ಸ್ತನ ಕ್ಯಾನ್ಸರ್ನ ಗುಣಲಕ್ಷಣಗಳಂತ ಹೇಳೋದಾದರೆ ನೋವಿಲ್ಲದ ಗಡ್ಡೆಗಳು ಸ್ತನದಲ್ಲಿ ಕಂಡು ಬಂದರೆ, ನೋವಿಲ್ಲದ ಗಡ್ಡೆಗಳು ಸ್ತನ ಅಥವಾ ಆರ್ಮ್ ಪಿಟ್ ಅಂತ ಏನು ಹೇಳ್ತೀವಿ, ಕೊಂಕಳು, ಆ ಭಾಗದಲ್ಲಿ ನೋವಿಲ್ಲದ ಗಡ್ಡೆಗಳು ಏನಾದರೂ ಕಂಡ್ರೆ ವೈದ್ಯರನ್ನು ಸಂಪರ್ಕಿಸಬೇಕು. ಅದಲ್ಲದೆ ಬೇರೆ ಸ್ತನ ಕ್ಯಾನ್ಸರ್ ಗುಣಲಕ್ಷಣಗಳು ಹೇಳೋದಾದರೆ ಸ್ತನದ ಆಕಾರ ಮತ್ತು ಗಾತ್ರ ಏನಾದರೂ ವ್ಯತ್ಯಾಸವಾದರೆ, ಆಮೇಲೆ ಸ್ತನದ ಚರ್ಮದ ಬದಲಾವಣೆ, ಆಮೇಲೆ ಏನಾದರೂ ನಿಪ್ಪಲ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ, ಅಲ್ಲಿಂದ ಏನಾದರೂ ರಕ್ತಸ್ರಾವ ನಿಪ್ಪಲ್ಲಿಂದ ಆ ಥರ ಆದರೆ ಇವು ಸ್ತನ ಕ್ಯಾನ್ಸರ್ನ ಲಕ್ಷಣಗಳಾಗುತ್ತವೆ. ಕೂಡಲೇ ತಮ್ಮ ಒಂದು ಕುಟುಂಬ ವೈದ್ಯರನ್ನು ಸಂಪರ್ಕಿಸಬೇಕು. ಅದಲ್ಲದೆ ಬೇರೆ ಕ್ಯಾನ್ಸರ್ ಅಂತ ಕಾಮನ್ ಕ್ಯಾನ್ಸರ್ ನಾನು ಹೇಳೋದಾದರೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶ ಕಂಠದ ಕ್ಯಾನ್ಸರ್. ಇದರ ಗುಣಲಕ್ಷಣಗಳು ಏನಂದರೆ ಈಗ ಅತಿ ಹೆಚ್ಚಾಗಿ ಬಿಳಿ ಸೆರಗು ಬರುವುದು, ಅಂದರೆ ವೈಟ್ ಡಿಸ್ಚಾರ್ಜ್ ಪರ್ ವೆಜೈನಮ್ ಅಂತ ಏನು ಹೇಳ್ತೀವಿ, ಅದು ಹೆಚ್ಚಾಗಿ ಬರುವುದು. ಅದಲ್ಲದೆ ಈಗ ಸಪೋಸ್ ಮುಟ್ಟು ನಿಂತ ಸ್ತ್ರೀಯರಲ್ಲಿ ಮತ್ತೆ ಬ್ಲೀಡಿಂಗ್ ಆಗೋದು, ಮುಟ್ಟು ನಿಂತಿರುತ್ತೆ ಮತ್ತು ಬ್ಲೀಡಿಂಗ್ ಆಗೋದು, ಇದು ಕೂಡ ಒಂದು ವಾರ್ನಿಂಗ್ ಸೈನ್ ಇರುತ್ತೆ ಈ ಥರ ಗರ್ಭಕೋಶ ಕಂಠದ ಕ್ಯಾನ್ಸರ್ಗೆ. ಅದಲ್ಲದೆ ಭಾಳಷ್ಟು ಬೆನ್ನೋವು ಬರೋದು, ಹೊಟ್ಟೆ ನೋವು ಬರೋದು, ಇವು ಸರ್ವೈಕಲ್ ಕ್ಯಾನ್ಸರ್ ಗುಣಲಕ್ಷಣಗಳಾಗಿರ್ತವೆ. ಅದಲ್ಲದೆ ನಾವು ಹೋದಾಗ ಅಂಡಾಣು ಕ್ಯಾನ್ಸರ್ ಅಂತೆ, ಓವರಿ ಕ್ಯಾನ್ಸರ್, ಭಾಳಷ್ಟು ಟೈಮಲ್ಲಿ ಓವರಿಯನ್ ಕ್ಯಾನ್ಸರು 3ನೇ ಸ್ಟೇಜಲ್ಲಿ ಕಂಡುಬರುತ್ತದೆ. ಇದರ ಗುಣಲಕ್ಷಣ ಏನಂದರೆ ಹೊಟ್ಟೆ ಉಬ್ಬರಾಗೋದು, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ಹೊಟ್ಟೆ ನೋವು ಬರೋದು, ಈ ಒಂದು ಗುಣಲಕ್ಷಣಗಳಾಗಿರುತ್ತದೆ. ಅದಲ್ಲದೆ ಈಗ ಬಾಯಿ ಕ್ಯಾನ್ಸರ್ ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಕಂಡುಬರುತ್ತದೆ. ಈ ಕ್ಯಾನ್ಸರ್ನ ಗುಣಲಕ್ಷಣಗಳಂತ ಹೇಳೋದಾದರೆ ಈ ವಾಸಿಯಾಗದ ಹುಣ್ಣುಗಳು ಭಾಳಷ್ಟು 2 ವಾರದಿಂದ 4 ವಾರದ ಮೇಲೆ ಈ ಥರ ಬಾಯಲ್ಲಿ ಹುಣ್ಣುಗಳು ವಾಸಿಯಾಗದೇ ಇರೋದು, ಮತ್ತು ಕುತ್ತಿಯ ಭಾಗದಲ್ಲಿ ನೋವಿಲ್ಲದ ಗಡ್ಡೆಗಳು ಬಂದರೆ ಇದು ಬಾಯಿ ಕ್ಯಾನ್ಸರ್ನ ಲಕ್ಷಣಗಳು ಇರ್ಬೋದು. ನಿಮ್ಮ ಒಂದು ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷಿಸಿಕೊಳ್ಳಿ. ಅದಲ್ಲದೆ ಈಗ ಕೆಮ್ಮು ಮತ್ತು ಕಫದಲ್ಲಿ ರಕ್ತ ಬೀಳುವುದು, ಇದು 2ರಿಂದ 4 ವಾರಕ್ಕಿಂತ ಜಾಸ್ತಿ ಆಗ್ತಾಯಿತ್ತು. ಆಮೇಲೆ ಜನರಲ್ ಔಷಧಿಯಿಂದ ಏನಾದರೂ ಇದು ಗುಣ ಆಗಲಿದ್ರೆ ಇದು ಲಂಗ್ ಕ್ಯಾನ್ಸರ್ ಸಂಭವನೆ ಇರ್ಬೋದು, ವೈದ್ಯರನ್ನು ಸಂಪರ್ಕಿಸಬೇಕು. ಅದಲ್ಲದೆ ಊಟ ಏನಾದರೂ ನುಂಗುವುದಕ್ಕೆ ಪ್ರಾಬ್ಲಮ್ ಆಗೋದು, ಊಟವನ್ನು ನುಂಗೋದಕ್ಕೆ ಪ್ರಾಬ್ಲಮ್ ಆಗೋದು, ಅಥವಾ ಊಟ ಮಾಡಿದ ಮೇಲೆ ವಾಂತಿ ಆಗೋದು ಪದೇ, ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಅತಿ ಹೆಚ್ಚು ಮಲಬದ್ಧತೆ ಕಾಡುವುದು, ಆಮೇಲೆ ಮೋಷನ್ನಲ್ಲಿ ಏನಾದರೂ ರಕ್ತ ಬರುವುದು, ಕೂಡಲೇ ವೈದ್ಯರನ್ನು ಕಾಣಬೇಕಾಗತ್ತೆ. ಏಕೆಂದರೆ ಇವೆಲ್ಲವೂ ಕ್ಯಾನ್ಸರ್ನ ಗುಣಲಕ್ಷಣ ಆಗಿರಬಹುದು, ಕೆಲವೊಂದು ಟೈಮು ಆಗದೇ ಇರ್ಬೋದು. ಆದ್ರೂ ಈ ಥರ ಸಮಸ್ಯೆಗಳು ಕಂಡಾಗ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷಿಸಿಕೊಳ್ಳುವುದು ಒಳಿತು. ಸರ್, ಈ ಕ್ಯಾನ್ಸರನ್ನು ಯಾವ ರೀತಿ ತಡೆಗಟ್ಟಬಹುದು? ನಾನು ಹೇಳಿದ ಹಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಾವು ಎಲ್ಲರೂ ಸಾಮಾನ್ಯರು, NGOs, ಈ ನಮ್ಮ ಯೆನೆಪೋಯ ವಿಶ್ವವಿದ್ಯಾಲಯ ಏನಿದೆ, ಈ ಒಂದು ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಒಂದು
ವಿಶ್ವವಿದ್ಯಾಲಯ ಕೆಲವೊಂದು ಗ್ರಾಮೀಣ ಪ್ರದೇಶ ತಾಲೂಕು ಪ್ರದೇಶಗಳಿಗೆ ಹೋಗಿ ಅಲ್ಲಿ ಕ್ಯಾನ್ಸರ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ. ಅದಲ್ಲದೆ ನಾವು ಮೊಬೈಲ್ ಬಸ್ನಲ್ಲಿ ಈ ಸ್ಕ್ರೀನಿಂಗ್ ಟೆಸ್ಟ್ಗಳು ಅಂತ ಹೇಳ್ತೀವಿ, ಮ್ಯಾಮೋಗ್ರಾಮ್ ಮತ್ತು ಪ್ಯಾಪ್ಸ್ಮಿಯರ್ ಮತ್ತು ಬಾಯಿ ಪರೀಕ್ಷೆಯನ್ನು ಪ್ರತಿಯೊಂದು ಹಳ್ಳಿ ತಾಲೂಕುಗಳಲ್ಲಿ ಭಾಳಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಸೊ ಉದ್ದೇಶ ಇಷ್ಟೇ, ನಾವು ಜನಗಳಿಗೆ ಈ ಥರ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಿದಾಗ ಮಾತ್ರ ಅತಿ ಬೇಗನೆ ಈ ಕ್ಯಾನ್ಸರನ್ನು ಕಂಡುಹಿಡಿಯಬಹುದು. ಅದಲ್ಲದೆ ಈಗ ಒಂದು ಯಂಗ್ ಜನ್ರೇಷನಿಗೆ ಬೇಗ ನಾವು ಅವರಿಗೆ ಈ ಒಂದು ನಾನು ಹೇಳಿದಾಗ ಈಗ ಲೈಫ್ ಸ್ಟೈಲ್ ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ, ಅದು ಕ್ಯಾನ್ಸರ್ ಹೇಗೆ ಹರಡುತ್ತದೆ ಬರುತ್ತದೆ ಎಂಬುದ್ರ ಬಗ್ಗೆ ಹೇಳಿಕೊಟ್ಟಿದ್ದೀನಲ್ಲ, ಅದ್ರ ಬಗ್ಗೆ ನಾವು ಭಾಳಷ್ಟು ಜನಗಳಿಗೆ ಅರಿವು ಮೂಡಿಸ್ತಾ ಹೋದಾಗೆಲ್ಲ ಸೊ ಅವರು ಈ ಒಂದು ದುರ್ಚಟಗಳಿಂದ ದೂರ ಇರ್ತಾರೆ. ಸೊ ಈ ಥರ ದುರ್ಚಟಗಳಿಂದ ದೂರ ಇರುವುದರಿಂದ ಕ್ಯಾನ್ಸರ್ ಬರುವುದನ್ನು ಕೂಡ ತಪ್ಪಿಸಬಹುದು. ಅದು ಅಲ್ಲದೆ ಈಗ ಆಹಾರದಲ್ಲಿ ಒಳ್ಳೆಯ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳೋದು, ಅಂದರೆ ಹಣ್ಣುಗಳು, ತರಕಾರಿಗಳು ಈ ಥರದ್ದೆಲ್ಲ ಜಾಸ್ತಿ ಸೇವಿಸ್ತಾ ಹೋಗೋದು. ಅದಲ್ಲದೆ ವ್ಯಾಯಾಮ ಮಾಡೋದು. ಅದಲ್ಲದೆ ನಾನು ಹೇಳ್ದಂಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇನ್ವಾಲ್ವ್ ಮಾಡೋಕ್ಕೆ ಅತಿ ಹೆಚ್ಚು ಜನರಿಗೆ ಪ್ರೇರೇಪಿಸಬೇಕು. ಅಂದರೆ ಏನು ಹೇಳ್ತೀವಿ, ಕೆಲವೊಂದು ಕ್ಯಾನ್ಸರ್ಗಳಿಗೆ ಸ್ಕ್ರೀನಿಂಗ್ ಮೆಥಡ್ಸನ್ನು ರೆಕಮೆಂಡ್ ಮಾಡಿದ್ದಾರೆ, ಬೋತ್ ಇಂಡಿಯನ್ ಗೌರ್ಮೆಂಟ್ ಇರಲಿ, ವೆಸ್ಟರ್ನ್ ಗೈಡ್ಲೈನ್ಸ್ ಇರಲಿ. ಸೊ ಅದರಲ್ಲಿ ಪ್ರಮುಖವಾಗಿ ನಾನು ಹೇಳೋದಾದರೆ ಈಗ ಸ್ತನ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಗೈಡ್ಲೈನ್ಸ್ ಇದೆ. ಆಮೇಲೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದಕ್ಕೆ ಗರ್ಭಕೋಶ ಕಂಠದ ಕ್ಯಾನ್ಸರ್ ಬರಲಂಗೆ ಅತಿ ಬೇಗನೆ ಕಂಡುಹಿಡಿಯೋದಕ್ಕೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇದೆ. ಅದಲ್ಲದೆ ಬಾಯಿ ಕ್ಯಾನ್ಸರಿಗೆ ನಾವು ಬಾಯಿಯನ್ನು ಪರೀಕ್ಷಿಸಿ ಮಾಡಿಸೋ ವಿಧಾನಗಳು ಕೂಡ ಇದೆ. ಸೊ ಇವೆಲ್ಲವನ್ನು ನಾವು ಮಾಡ್ತಾ ಹೋದಾಗ ಈ ಒಂದು ಕ್ಯಾನ್ಸರನ್ನು ಅಂಥ ಮಹಾ ಕಾಯಿಲೆಯನ್ನು ನಾವು ಬರುವುದನ್ನು ತಡೆಗಟ್ಟಬೋದು ಮತ್ತು ಅತಿ ಬೇಗನೆ ಹಿಡಿಯಬಹುದು. ಸೊ ಇಷ್ಟು ಮಾಡಿದಾಗ ಏನಾಗುತ್ತೆ, ಭಾಳಷ್ಟು ಆರ್ಥಿಕ ನಷ್ಟವು ಕಡಿಮೆ ಆಗುತ್ತದೆ. ಆಮೇಲೆ ಸಾವು ನೋವುಗಳು, ಕುಟುಂಬದ ಒಂದು ಮಾನಸಿಕ ತೊಂದರೆಗಳು ಕೂಡ ಕಡಿಮೆ ಮಾಡಬಹುದು. ಸೊ ಇದರಲ್ಲಿ ಮೇನಾಗಿ ನಾನು ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಹೇಳುವುದಾದರೆ, ಸ್ತನ ಕ್ಯಾನ್ಸರ್ ಅಂತ ಇದು ಭಾಳ ಮುಖ್ಯ ಕ್ಯಾನ್ಸರ್ ಸ್ತ್ರೀಯರಲ್ಲಿ. ಸೊ ಇದಕ್ಕೋಸ್ಕರ ನಮ್ಮಲ್ಲಿ ಗೈಡ್ಲೈನ್ಸ್ ಇದೆ, ಯಾವ್ಯಾವ ವಯಸ್ಸಲ್ಲಿ ಏನು ಮಾಡಬೇಕಂತ. ಸೊ 40 ವರ್ಷದ ದಾಟಿದ ಮಹಿಳೆಯರಿಗೆ ಮ್ಯಾಮೋಗ್ರಾಮ್ ಅಂತ ಇದು ಒಂದು ಸರಳ ವಿಕಿರಣದೊಂದು ಪರೀಕ್ಷೆ. ಸೊ ಈ ಒಂದು ಪರೀಕ್ಷೆಯಿಂದ ನಾವು ಇವನ್ನು ಕೈಗೆ ಸಿಗದೇ ಇರುವ ಗಡ್ಡೆಗಳನ್ನು ಕೂಡ ಆ ಒಂದು ಮ್ಯಾಮೋಗ್ರಾಫಲ್ಲಿ ನೋಡಿ ಇಮಿಡಿಯೇಟ್ಲಿ ಅತಿ ಬೇಗನೆ ಕಂಡುಹಿಡಿಯಬಹುದು. ಸೊ ಈ ಒಂದು ಮ್ಯಾಮೋಗ್ರಾಫ್ ಪರೀಕ್ಷೆಯನ್ನು 40 ವರ್ಷ ದಾಟಿದ ಮಹಿಳೆಯರು ಪ್ರತಿ 2 ವರ್ಷಕ್ಕೊಮ್ಮೆ ಮಾಡಿಸಿದರೆ ಅತಿ ಬೇಗನೆ ಈ ಸ್ತನ ಕ್ಯಾನ್ಸರನ್ನು ಕಂಡುಹಿಡಿಯಬಹುದು. ಅದಲ್ಲದೆ 20 ವರ್ಷ ದಾಟಿದ ಮಹಿಳೆಯರು ತಾವೇ ಸ್ವತಃ ಪರೀಕ್ಷೆ ಮಾಡುವುದರಿಂದ, ಮನೆಯಲ್ಲೇ ತಾವೇ ಸ್ವತಃ ಸ್ತನವನ್ನು ಪರೀಕ್ಷೆ ಮಾಡಿಕೊಳ್ಳುವುದರಿಂದ, ಅಂದರೆ ತಿಂಗಳಿಗೊಮ್ಮೆ 20 ವರ್ಷ ದಾಟಿದ ಮಹಿಳೆಯರು ಈ ಸ್ತನ ಪರೀಕ್ಷೆಯನ್ನು ತಾವೇ ಸ್ವತಃ ಮಾಡಿಸುವುದರಿಂದ ಅತಿ ಬೇಗನೆ ಕೂಡ ಕಂಡುಹಿಡಿಯಬಹುದು. ಅದಲ್ಲದೆ ಇನ್ನೊಂದು ಪ್ರಮುಖ ಕ್ಯಾನ್ಸರ್ ಅಂತ ಹೇಳೋದಾದರೆ ಸರ್ವೈಕಲ್ ಕ್ಯಾನ್ಸರ್, ಅಂದರೆ ಗರ್ಭಕೋಶ ಕಂಠದ ಕ್ಯಾನ್ಸರ್. ಸೊ ಈ ಗರ್ಭಕೋಶ ಕಂಠದ ಕ್ಯಾನ್ಸರ್ ಭಾಳಷ್ಟು ಈ ರೂರಲ್ ಪಾಪ್ಯುಲೇಷನ್ ಏನು ಹೇಳ್ತೀವಿ ಆ ಜನರಲ್ಲಿ ಭಾಳ ಕಂಡು ಬರುತ್ತದೆ. ಸೊ ಇತ್ತೀಚೆಗೆ ಅವೇರ್ನೆಸ್ ಇರೋದ್ರಿಂದ ಭಾಳಷ್ಟು ಸರ್ವೈಕಲ್ ಕ್ಯಾನ್ಸರ್ ಪ್ರಮಾಣ ಕಡಿಮೆ ಆಗ್ತಾಯಿದೆ. ಈಗ ಏನಾಗ್ತಿದೆ ಅಂದರೆ ನಾವು ಅವರಿಗೆಲ್ಲ ಸೆಕ್ಷುವಲ್ ಹೈಜೀನ್ ಬಗ್ಗೆ ಹೇಳ್ಕೊಡ್ಬೇಕು. ಆಮೇಲೆ ಅದಲ್ಲದೆ ನಾನು ಹೇಳ್ದಂಗೆ ವ್ಯಾಕ್ಸಿನೇಷನ್ ಬಂದಿದೆ, ನಮ್ಮ ಇಂಡಿಯಾದಲ್ಲೇ ಅದು ವ್ಯಾಕ್ಸಿನೇಷನ್ ಈಗ ತಯಾರಾಗಿದೆ. ಸೊ ಈ ವ್ಯಾಕ್ಸಿನೇಷನ್ ಹಾಕ್ಸೋದ್ರಿಂದ 9 ವಯಸ್ಸು ದಾಟಿದ ಮಹಿಳೆಯರು ಅಪ್ ಟು 25 ವರ್ಷದವರೆಗೆ ಈ HPV ವ್ಯಾಕ್ಸಿನೇಷನ್ ಹಾಕ್ಸೋದ್ರಿಂದ 100% ಈ ಕ್ಯಾನ್ಸರ್ ಬರುವುದನ್ನು ತಡೆಗಟ್ಟಬಹುದು. ಆದರೆ ಈ ವ್ಯಾಕ್ಸಿನ್ 9 ವರ್ಷ ದಾಟಿ ಆದಮೇಲೆ 25 ವರ್ಷದ ಒಳಗೇ ಹಾಕಿಸ್ಬೇಕು. ಸೊ ಅವಾಗ ಮಾತ್ರ ಇದು ಭಾಳ ಎಫೆಕ್ಟಿವ್ ಆಗಿರುತ್ತದೆ. ಸೊ ಅದಲ್ಲದೆ ನಾವು ಸ್ಕ್ರೀನಿಂಗ್ ಮೆಥಡ್ ಅಂದರೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಈಗ ನಮ್ಮ ಮೊಬೈಲ್ ಬಸ್ಸಲ್ಲೇ ಈ ವ್ಯವಸ್ಥೆ ಇದೆ. ನಾವು ಇಡೀ ಗ್ರಾಮೀಣ ಪ್ರದೇಶ, ತಾಲೂಕು ಪ್ರದೇಶ ಹೋಗಿ ಆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ, ಇದು ಒಂದು ಸಿಂಪಲ್ ಟೆಸ್ಟು. ನಾವು ಆ ಒಂದು ಸ್ಮಿಯರ್ ತೆಗೆದು ಅದು ಪ್ಯಾಥಾಲಜಿಕಲ್ ಟೆಸ್ಟ್ ಮಾಡಿ ಇದು ಪಾಸಿಟಿವ್ ನೆಗೆಟಿವ್ ಅಂತ ಇರ್ತೀವಿ. ನೆಗೆಟಿವ್ ಇದ್ದರೆ ಅವರು ಮತ್ತೆ 3 ವರ್ಷಕ್ಕೊಮ್ಮೆ ಮಾಡಿಸ್ತಾ ಹೋಗ್ಬೇಕಾಗತ್ತೆ. ಈ ಪ್ಯಾಪ್ಸ್ಮಿಯರ್ ಟೆಸ್ಟು 21 ವರ್ಷ ದಾಟಿದ ಹೆಣ್ಣುಮಕ್ಕಳು ಪ್ರತಿ 3 ವರ್ಷಕ್ಕೊಮ್ಮೆ ಮಾಡಿಸ್ತಾ ಹೋಗ್ಬೇಕಾಗತ್ತೆ. ಸೊ ಪ್ರತಿ 3 ವರ್ಷಕ್ಕೊಮ್ಮೆ ಈ ಥರ ಮಾಡಿಸ್ತಾ ಹೋದಾಗ ನಾವು ಅತಿ ಬೇಗನೆ ಈ ಗರ್ಭಕೋಶ ಕಂಠದ ಕ್ಯಾನ್ಸರನ್ನು ಕಂಡುಹಿಡಿಯಬಹುದು. ಅದಲ್ಲದೆ ತಂಬಾಕು ಅತಿ ಹೆಚ್ಚು ಸೇವನೆ ಮಾಡ್ತಕ್ಕಂತಹ
ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಅವರು ಬಾಯಿ ಪರೀಕ್ಷೆ ಮಾಡಿಸಬೇಕು. ನನ್ನ ಒಂದು ವಿನಂತಿ ಏನಂದರೆ ತಂಬಾಕು ಸೇವನೆಯಿಂದ ದೂರವಿರಬೇಕು, ಅದು ಇಂಪಾರ್ಟೆಂಟು. ಸೊ ಅದ್ರದ್ದು ತಂಬಾಕು ಯಾರು ಸೇವನೆ ಮಾಡಿರ್ತೀರಿ, ಈಗ ಬಿಡ್ತೀರಿ, ನೆಕ್ಸ್ಟು ಪ್ರತಿ ವರ್ಷಕ್ಕೊಮ್ಮೆ ಬಾಯಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಏನಾದರೂ ಅಲ್ಸರ್ಸ್ ಇದ್ದರೆ, ಏನಾದರೂ ಗಂಟುಗಳು ಕಂಡ್ರೆ ಇಮಿಡಿಯೇಟ್ಲಿ ವೈದ್ಯರನ್ನು ಸಂಪರ್ಕಿಸಬೇಕು. ಇವೆಲ್ಲ ಇದರಿಂದ ನಾವು ಕ್ಯಾನ್ಸರನ್ನು ತಡೆಗಟ್ಟಬಹುದು. ಪ್ರಿವೆನ್ಷನ್ ಇಸ್ ಬೆಟರ್. ಓಕೆ ಸರ್, ಇವತ್ತೀಗ ಕ್ಯಾನ್ಸರ್ನ ಬಗ್ಗೆ ಸಂಕ್ಷಿಪ್ತವಾಗಿ ಉತ್ತಮ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಸೊ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ವೀಕ್ಷಕರೇ, ಸಾಮಾನ್ಯವಾಗಿ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಕಂಡುಬರುವಂತಹ ವಿವಿಧ ಮಜಲಿನ ಕ್ಯಾನ್ಸರ್ಗಳು, ಅದೇ ರೀತಿ ರಕ್ತದ ಕ್ಯಾನ್ಸರ್ಗಳು, ಅದರೊಳಗೂ ವಿವಿಧ ರೀತಿಯ ಮಜಲುಗಳನ್ನು, ವಿವಿಧ ರೀತಿಯ ಕ್ಯಾನ್ಸರ್ಗಳ ಚಿಕಿತ್ಸಾ ವಿಧಾನಗಳನ್ನು ನಾವು ತಿಳಿದುಕೊಂಡಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹತ್ತರ ವಿಷಯದೊಂದಿಗೆ ನುರಿತ ತಜ್ಞರೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.